ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಹಲವು ಕಡೆಗಳಲ್ಲಿ ನಿರಂತರವಾಗಿ ಕೆಲವು ದಿನಗಳಿಂದ ಮಳೆ ಸುರಿಯುತ್ತಾ ಇದೆ. ಅದೇ ರೀತಿಯಾಗಿ ಅತ್ಯಂತ ವೇಗವಾಗಿ ಗಾಳಿ ಕೂಡ ಬೀಸ್ತಾ ಇದೆ. ಆದರೆ ಇಂದು ಮಂಗಳೂರಿನಲ್ಲಿ ಜೋರಾಗಿ ಬೀಸಿದ ಗಾಳಿಗೆ ತೆಂಗಿನ ಮರವೊಂದು ಬೀಳುತ್ತಿರುವಂತಹ ವಿಡಿಯೋ ಸಖತ್ ವೈರಲ್ ಆಗಿದೆ. ಅದೃಷ್ಟವಶಾತ್ ಅಲ್ಲೊಂದು ಪಿಕಪ್ ವಾಹನ ಒಂದು ಸ್ವಲ್ಪ ಅಂತರದಲ್ಲಿ ಪಾಸ್ ಆಗುತ್ತೆ. ಅದೇ ರೀತಿಯಾಗಿ ಆ ಮರ ಬಿದ್ದ ತಕ್ಷಣ ಅಲ್ಲಿ ಒಂದು ಆಕ್ಟಿವಾ ಬರುತ್ತೆ. ಅವರು ಅದನ್ನು ನೋಡಿ ಸಡನ್ ಆಗಿ ಬ್ರೇಕ್ ಹಾಕಿರೋದ್ರಿಂದ ಅದೊಂದು ಅಪಾಯನೂ ಕೂಡ ತಪ್ಪಿ ಹೋಗುತ್ತೆ. ಆದರೆ ಈ ಒಂದು ವಿಡಿಯೋನ ಅಲ್ಲಿ ಪಕ್ಕದಲ್ಲಿರುವಂತಹ ಮನೆಯವರು ಮಾಡಿದ್ದಾರೆ. ಆದರೆ ಸಖತ್ತಾಗಿ ವೈರಲ್ ಆಗಿದೆ. ಮನೆಯವರು ಮರ ಬೀಳ್ತಾ ಇದೆ ಎಂದು ಬೊಬ್ಬಾಡ್ತಾ ಇದ್ದಾರೆ. ಅದು ಕೇಳ್ತಾ ಇದೆ ಸ್ಪಷ್ಟವಾಗಿ. ಆದರೆ ಆ ಒಂದು ಪಿಕಪ್ ವಾಹನ ಪಾರಾಗಿದ್ದಂತೂ ಅದೃಷ್ಟವಶಾತ್ ಅವರು ಜೀವಕ್ಕೆ ಏನೂ ಹಾನಿಯಾಗಿಲ್ಲ. ಇದು ಮಂಗಳೂರಿನ ಪದವಿನಂಗಡಿ ಬಳಿ ನಡೆದಂತಹ ಒಂದು ಘಟನೆ. ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ ಮತ್ತು ಜೋರಾಗಿ ಬೀಸಿದ ಗಾಳಿ, ಇದರ ಪರಿಣಾಮವಾಗಿ ಈ ಒಂದು ತೆಂಗಿನ ಮರ ಧರಾಶಾಹಿಯಾಗಿದೆ. ರಸ್ತೆಯ ಇನ್ನೊಂದು ಬದಿಯಲ್ಲೂ ಕೂಡ ಯಾವುದೇ ವಾಹನ ಸಂಚರಿಸದೇ ಇದ್ದುದು ಒಂದು ರೀತಿಯಲ್ಲಿ ಅದೃಷ್ಟ ಅಂತಾನೆ ಹೇಳಬಹುದು.